ಸೆಂಟ್ರಲ್ ಮಾರುಕಟ್ಟೆಗೆ ಸಂಬಂಧಿಸಿ ಕೊರೋನಾ ನೆಪದಲ್ಲಿ ಜಿಲ್ಲಾಡಳಿತ ತೆಗೆದುಕೊಂಡ ತಪ್ಪು ನಿರ್ಧಾರದಿಂದ ಮಂಗಳೂರು ಮಹಾನಗರ ಪಾಲಿಕೆಗೆ ಬರುತ್ತಿದ್ದ ಆದಾಯ ನಿಂತು ಹೋಗಿದೆ. ಮಾತ್ರವಲ್ಲದೆ ಅಲ್ಲಿದ್ದ 450ಕ್ಕೂ ಅಧಿಕ ವ್ಯಾಪಾರಸ್ಥರು ಹಾಗೂ ಕೇಂದ್ರ ಮಾರುಕಟ್ಟೆಯಲ್ಲಿ ಕೂಲಿ ಸೇರಿದಂತೆ ನಾನಾ ರೀತಿಯಲ್ಲಿ ಅವಲಂಬಿಸಿಕೊಂಡಿದ್ದ ಸುಮಾರು 5,000 ಮಂದಿ ಬೀದಿ ಪಾಲಾಗಿದ್ದಾರೆ ಎಂದು ಮಂಗಳೂರು ಮಹಾನಗರ ಪಾಲಿಕೆ ವಿಪಕ್ಷವಾದ ಕಾಂಗ್ರೆಸ್ ಆರೋಪಿಸಿದೆ. ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಾಲಿಕೆ ವಿಪಕ್ಷ ನಾಯಕ ಅಬ್ದುಲ್ ರವೂಫ್, ಕೊರೋನಾ ನೆಪವೊಡ್ಡಿ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಸೆಂಟ್ರಲ್ ಮಾರುಕಟ್ಟೆಯನ್ನ ಬಂದ್ ಮಾಡಲಾಯಿತು. ಅಲ್ಲಿದ್ದ ವ್ಯಾಪಾರಿಗಳನ್ನ ಯಾವುದೇ ಸಮರ್ಪಕ ವ್ಯವಸ್ಥೆ ಕಲ್ಪಿಸದೆ ಎಪಿಎಂಸಿಗೆ ಸ್ಥಳಾಂತರಿಸಲಾಯಿತು. ಇದರಿಂದಾಗಿ ಹಿಂದೆ ಮಹಾನಗರ ಪಾಲಿಕೆಗೆ ಸೆಂಟ್ರಲ್ ಮಾರುಕಟ್ಟೆಯ ವ್ಯಾಪಾರಿಗಳಿಂದ ಬರುತ್ತಿದ್ದ ಸುಮಾರು 1 ಕೋಟಿ ರೂಪಾಯಿಗಳ ಆದಾಯ ನಿಂತು ಹೋಗಿದೆ ಎಂದು ಹೇಳಿದರು. ಒಂದು ಹೊಸ ಯೋಜನೆ ರೂಪಿಸಿ ಒಂದು ಹೊಸ ಮಾರ್ಕೆಟ್ ಅನ್ನು ಮಾಡುವಂತದ್ದು ನಾವು ಆಡಳಿತದಲ್ಲಿರುವಾಗ ಆ ಯೋಜನೆ ನಮ್ಮದೇ ಆಗಿತ್ತು. ಯೋಜನೆಯನ್ನು ಮಾಡುವ ರೀತಿಯಲ್ಲಿ ಮಾಡಬೇಕಿತ್ತು. ರಾತ್ರೋರಾತ್ರಿ ತಾರಾತುರಿಯಲ್ಲಿ ಆ ಸೆಂಟ್ರಲ್ ಮಾರ್ಕೆಟ್ನಲ್ಲಿ ಅವರನ್ನು ಎಬ್ಬಿಸಿ ಇವತ್ತು ಅತಂತ್ರ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಅವರಿಗೆ ಅಲ್ಲಿ ಹೆಚ್ಚು ಕಮ್ಮಿ 479 ಅಂಗಡಿಗಳಿದ್ದವು, ವ್ಯಾಪಾರಸ್ಥರಿದ್ದರು. ಅದರಲ್ಲಿ ಹೆಚ್ಚು ಕಮ್ಮಿ ಒಂದು ಸೆಂಟ್ರಲ್ ಮಾರ್ಕೆಟ್ನಲ್ಲಿ ಒಂದು 5,000 ತನಕ ಜನಗಳು, ಅಲ್ಲಿ ಒಂದು 3,000 ಕೂಲಿ ಕಾರ್ಮಿಕರು, ಟೆಂಪೋ ಚಾಲಕರು, ಲಾರಿ ಮತ್ತು ಪಿಕಪ್ ಅಂತ ಎಲ್ಲ ಬಹಳಷ್ಟು ಜನಗಳು ಅಲ್ಲಿ ಈ ಸೆಂಟ್ರಲ್ ಮಾರ್ಕೆಟಿಂದ ದಿನನಿತ್ಯದ ಅವರ ವ್ಯವಹಾರಗಳನ್ನು ಮಾಡಿ ಅವರವರ ಜೀವನವನ್ನು ಸಾಗಿಸ್ತಾ ಇದ್ದರು. ಅದನ್ನು ಇವತ್ತು ಆಡಳಿತ ವರ್ಗ ವಿಫಲಗೊಳಿಸಿದೆ. ಅವರನ್ನು ಅತಂತ್ರ ಸ್ಥಿತಿಗೆ ಇವತ್ತು ರಸ್ತೆಗೆ ಬೀದಿಗೆ ತಂದಿದ್ದಾರೆ. ಬಹಳಷ್ಟು ಬೇಸರ ಆಗಿದೆ ಇವತ್ತು. ಅದು ಅಲ್ಲದೆ ಕಾರ್ಪೊರೇಷನ್ಗೆ ಬರುವಂತಹ ಒಂದು ರೆವಿನ್ಯೂ ಸೋರ್ಸ್, ಒಂದು ವರ್ಷಕ್ಕೆ ಸೆಂಟ್ರಲ್ ಮಾರ್ಕೆಟ್ ಇಂದ 1 ಕೋಟಿ ರೂಪಾಯಿ ರೆವಿನ್ಯೂ ಬರ್ತಾ ಇತ್ತು. ಅದು ಈ ಸಲ ಇಲ್ಲ, ಅದನ್ನು ಸಹ ಮುಚ್ಚಿಸಿಬಿಟ್ಟಿದೆ. ಆ ರೆವಿನ್ಯೂ ನಮಗೆ ಬರುವುದಿಲ್ಲ. ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಮಾತನಾಡಿ, ಸೆಂಟ್ರಲ್ ಮಾರುಕಟ್ಟೆಯನ್ನ ಸ್ಮಾರ್ಟ್ ಸಿಟಿಯಡಿ ಹೊಸತಾಗಿ ನಿರ್ಮಿಸುವುದು ಬಹುದೊಡ್ಡ ಯೋಜನೆ. ಆದರೆ ಮುಂದಾಲೋಚನೆ ಇಲ್ಲದೆ ಕೈಗೊಂಡ ನಿರ್ಧಾರದಿಂದಾಗಿ ಪಾಲಿಕೆಗೆ ಆದಾಯ ನಷ್ಟವಾಗುತ್ತಿದೆ. ಈ ಕುರಿತು ಪಾಲಿಕೆ ಆಡಳಿತ ಶೀಘ್ರ ಪರಿಹಾರ ಕಂಡುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಸ್ಮಾರ್ಟ್ ಸಿಟಿಯಲ್ಲಿ ಇದಕ್ಕೆ ಬೇಕಾಗುವಂತ ಎಸ್ಟಿಮೇಟ್ ಟೆಂಡರ್ ಮಾಡಿದ್ರು. 2ನೇ ಹಂತದ್ದು 1ನೇ ಹಂತದ್ದು ಪೂರಕವಾಗಿ ಆಗಬೇಕು. ಯಾಕೆಂದ್ರೆ ಒಂದು 450-500 ಜನ ವ್ಯಾಪಾರ ಮಾಡತಕ್ಕಂಥ ಪ್ರದೇಶದಲ್ಲಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಖಂಡಿತವಾಗಿಯೂ ನಾವು ಮಾಡಬೇಕು. ಇಲ್ಲಿ ಏನ್ ಮಾಡಿದ್ದಾರೆ ಹೇಳಿದ್ರೆ, ಇವರು ಪರ್ಯಾಯ ವ್ಯವಸ್ಥೆಯ ಯೋಜನೆಯನ್ನೇ ರೂಪಿಸ್ತಿಲ್ಲ. ಅವರು ಯೋಜನೆ ಮಾಡಿದ್ದು ಮಾರ್ಕೆಟ್, ಸೆಂಟ್ರಲ್ ಮಾರ್ಕೆಟ್ ಅನ್ನು ಯಾವ ರೀತಿ ಮಾಡುವುದು, ಎಷ್ಟು ಎಸ್ಟಿಮೇಟ್, ಎಷ್ಟು ಸ್ಕ್ವೇರ್ ಫೀಟ್, ಅದನ್ನು ಯಾರಿಗೆ ಕೊಡುವುದು, PPP ಮಾದರಿಯಲ್ಲಿ ಮಾಡಿದ್ರು. ಸರಿ, ಒಳ್ಳೆ ವಿಚಾರ. ನಾವು ಸಹ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಯೋಜನೆಯನ್ನು ಹಮ್ಮಿಕೊಂಡಿದ್ದೆವು. ಇದರಲ್ಲಿ 1ನೇ ಯೋಜನೆ ಜೊತೆಗೆ 2ನೇ ಯೋಜನೆ ಬಹಳಷ್ಟು ಮುಖ್ಯವಾದದ್ದು. ಯಾಕೆಂದ್ರೆ ಅಲ್ಲಿ ಒಂದು 500 ಜನ, ಅದಕ್ಕೆ ಪೂರಕವಾಗಿ 3,000ದಿಂದ 5,000 ಜನ ತನಕ ಕೂಲಿ ಕಾರ್ಮಿಕರು ಬೇರೆ ಬೇರೆ ರೀತಿಯಲ್ಲಿ ಆ ಯೋಜನೆಯನ್ನು ಹೊಂದಿಕೊಂಡು ಬದುಕುವವರಿದ್ದಾರೆ. ಎಲ್ರಿಗೂ ಅನ್ಯಾಯ ಆಗಬಾರದು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಲ್ಯಾನ್ಸಿಲಾಟ್ ಪಿಂಟೋ, ಪ್ರವೀಣ್ ಚಂದ್ರ ಆಳ್ವಾ, ವಿನಯ್ ರಾಜ್, ಸಂಶುದ್ದೀನ್, ಭಾಸ್ಕರ್ ಕೆ, ಅನಿಲ್ ಕುಮಾರ್, ಕೇಶವ, ಝೀನತ್ ಉಪಸ್ಥಿತರಿದ್ದರು.